ಅಂದು ತಿಳಿಯದೆ ಬೆಸೆದ ಬಂಧ ಬಾಂಧವ್ಯವಾಯಿತು. ಅರಿವಿಲ್ಲದೆ ಬಚ್ಚಿಟ್ಟ ಭಾವನೆಗಳು ಜೊತೆಯಾದವಿಂದು. ಕನಸುಗಳ ಜೊತೆ ಪಯಣ, ಮುನಿಸಿ ಮೌನವಾದ ಕ್ಷಣ, ಅದೆಷ್ಟೋ ನೋವಿನ ಕಥನಗಳು, ಪ್ರೀತಿಯ ಮರುಮಾತುಗಳು, ಮರುಕಳಿಸುವ ನೆನಪುಗಳು, ಎಂದೆಂದಿಗೂ ವಿಶ್ವಾಸದಿಂದ ಸಾಗುತ್ತಿರಲಿ ಹೀಗೆ ಈ ಬಂಧ. ನಮಸ್ಕಾರ ನಮ್ಮವರೇ, ನಾನು ನಿಮ್ಮ ಲತೀಶ್ ಮಿಜಾರ್. ನೀವು ಆಲಿಸ್ತಾ ಇದ್ದೀರಿ ನಮ್ಮವರ ಸರಣಿ ಪರಿಚಯ ಜೇನಹನಿ. ಪ್ರಸ್ತುತಪಡಿಸ್ತಾ ಇರುವವರು ಟೀಮ್ ಜೇನುಗೂಡು, ಬದುಕ ಕಟ್ಟುವವರ ಇಲ್ಲಿ ನೋಡು. ಸುಖದಲ್ಲಿ ಒಂದಾಗಿ ನಲಿಯುವ, ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುವ, ವಿಶ್ವಾಸ, ಭರವಸೆ, ಪ್ರೀತಿಯಿಂದ ಕೂಡಿದ ನಮ್ಮೊಳಗಿನ ಬಂಧನದ ಗೂಡು, ಇದುವೇ ಟೀಮ್ ಜೇನುಗೂಡು. ಹೂವಿಂದ ಹೂವಿಗೆ ಹಾರುವ ಜೇನುನೊಣವು ಮಕರಂದವನ್ನು ಹೀರಿ ಗೂಡಿನೊಳಗೆ ಒಟ್ಟಾಗಿಸುವುದು ಯಾಕೆಂದರೆ ತನ್ನೊಡಲಿನಿಂದ ಹುಟ್ಟಿ ಬಂದ ಮರಿಮಕ್ಕಳಿಗೆ ಹಂಚಲೆಂದು. ನಾನಿಂದು ಅದೇ ಪ್ರೀತಿಯ ಗೂಡಿನೊಳಗಿನ ಜೇನಸಿಹಿಯ ಪರಿಚಯಕ್ಕೆ ಧ್ವನಿಯಾಗುತ್ತಿದ್ದೇನೆ. ಈ ಸಂಚಿಕೆಯಲ್ಲಿ ಹನಿಯಾಗಿ ಧ್ವನಿಯಾದ ಗೂಡಿನ ಜೇನಹನಿ ವಿಜಯಶ್ರೀ ಶೆಟ್ಟಿ. ಸದಾ ನಗುಮೊಗದಿ ಮಗುವಿನಂತೆ ಕಂಗೊಳಿಸುವ ವಿಜಯಶ್ರೀ ಶೆಟ್ಟಿಯವರ ಬದುಕಿನ ಹಾದಿಗೆ ಕಣ್ಣಾಯಿಸಿದಾಗ ಅವರ ಹುಟ್ಟು ಪರಿಚಯದ ಕತೆ ಹೀಗೆ ಮುಂದುವರಿಯಿತು. 1/7/1987 ಉಜಿರೆಯ ಹೊಸ ಮನೆಯಲ್ಲಿ ತಂದೆ ಮುತ್ತಪ್ಪ ಶೆಟ್ಟಿ, ತಾಯಿ ವಾರಿಜಳ 3 ಮಕ್ಕಳಲ್ಲಿ 2ನೇಯವಳಾಗಿ ಜನಿಸಿದವರೇ ಇವರು. ತಂದೆ ತಾಯಿಯ ಮುದ್ದಿನ ಮಗಳಾಗಿ, ತುಂಟಾಟದ ತುಂಟಿಯಾಗಿ ಮನೆ ಮನ ಬೆಳಗಿದ ಈ ಹೆಣ್ಣು ಮಗಳು ಬಡತನದಿಂದಲೇ ವಿದ್ಯಾಭ್ಯಾಸದ ಹಾದಿಯಲ್ಲಿ SSLC ಶಿಕ್ಷಣವನ್ನು ತಾಯಿಯ ಪರಿಶ್ರಮದಿಂದ ಕಲಿತರು. ಮುಂದೆ ಶಿಕ್ಷಣಕ್ಕೆ ಬಡತನವು ಅಡ್ಡಿಯಾದ ಕಾರಣ ವಿದ್ಯಾಭ್ಯಾಸಕ್ಕೆ ವಿದಾಯ ನೀಡಿ ಮನೆಯಲ್ಲೇ ಉಳಿದು ಬಿಟ್ಟರು. ಮುಂದೆ ವಿವಾಹದ ವಯಸ್ಸಿಗೆ ಬಂದಾಗ ಹೆತ್ತವರ ಆಲೋಚನೆಯಂತೆ 29/5/2009 ಉಮೇಶ್ ಶೆಟ್ಟಿಯವರೊಂದಿಗೆ ಸಪ್ತಪದಿ ತುಳಿದು ತುಂಬಿದ ಸಂಸಾರದ ಜವಾಬ್ದಾರಿಯನ್ನು, ಜೊತೆಗೆ ವೃಷಾ ಮತ್ತು ರಿಷಿತ್ ಮುದ್ದಾದ ಮಕ್ಕಳ ಲಾಲನೆ ಪಾಲನೆಯೊಂದಿಗೆ ಸಂಸಾರದ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾರೆ. ಜೀವನದಲ್ಲಿ ಏನಾದರೂ ಹವ್ಯಾಸ ಬೇಕು ಎಂಬ ಸುವಿಚಾರಧಾರೆಯೊಂದಿಗೆ ವಿಜಯಶ್ರೀ ಆಯ್ಕೆ ಮಾಡಿದ್ದು ಕೊರಳ ಕೊಳಲಿನಿಂದ ಭಜನೆ ಎಂಬ ಭಕ್ತಿ ಸ್ವರಧಾರೆಯನ್ನು ದೇವರ ಚರಣಕ್ಕೆ ಅರ್ಪಿಸಿ ತನ್ನನ್ನೇ ತಾ ಮರೆತು ಭಕ್ತಿ ಲೋಕದಲ್ಲಿ ತಲ್ಲೀನನಾಗುವ ಭಜಕನಾಗಬೇಕೆಂದು. ಮುಂದೆ ವಿಜಯಶ್ರೀಯವರು ಭಕ್ತಿ ರಸಧಾರೆಯ ಅಭಿರುಚಿಯನ್ನು ವಿಸ್ತರಿಸುವತ್ತ ಕಾರ್ಯಪ್ರವೃತ್ತರಾಗುತ್ತಾರೆ. ಆಧುನಿಕತೆಯ ಸೊಗಡಿನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಮನ ಮಾಡುವ ಮುಂದಿನ ಪೀಳಿಗೆಗೆ ಸನಾತನ ಸಂಸ್ಕೃತಿಯ ಅಭಿರುಚಿಯನ್ನು ಬಿತ್ತುವಲ್ಲಿ ಅಣಿಯಾಗುತ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ ನಿಂತರೆ, ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನು, ಹರಿ ತನ್ನವರನು ಗಳಿಗೆ ಬಿಟ್ಟಗಲನು ಎಂಬ ದಾಸನುಡಿಯಂತೆ ವಿಜಯಶ್ರೀ ಕಟ್ಟಿಕೊಂಡದ್ದು ಮಕ್ಕಳ ಕುಣಿತ ಭಜನಾ ತಂಡ. ಮುಂದಿನ ಪೀಳಿಗೆ ಬೆನ್ನ ಹಿಂದೆ ಬರಬೇಕೆಂಬ ಪರಿಕಲ್ಪನೆಯಲ್ಲಿ ಜೊತೆಯಾದದ್ದು ಪತಿ ಉಮೇಶ್ರವರು. ಪ್ರತಿ ವಾರ ಭಜನಾ ತರಬೇತಿ ನೀಡಿ ತಮ್ಮ ತಂಡವನ್ನು ಸದೃಢಗೊಳಿಸುತ್ತಾರೆ. ಮನೆಯವರ ಪ್ರೋತ್ಸಾಹದೊಂದಿಗೆ ಮಕ್ಕಳ, ಪೋಷಕರ ಹಾಗೂ ಸ್ಥಳೀಯರ ಸಹಕಾರ ದೊರೆತಾಗ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಲು ಅನುಕೂಲವಾಯಿತು ಎಂಬ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. 35 ಮಕ್ಕಳಿರುವ ಈ ಕುಣಿತ ಭಜನಾ ತಂಡವು ಸಕ್ರಿಯವಾಗಿ ಪಾಲ್ಗೊಂಡು ಉತ್ತಮ ಕಾರ್ಯಕ್ರಮ ನೀಡುತ್ತಾರೆಂಬುದು ಶ್ಲಾಘನೀಯ, ಖುಷಿಯ ವಿಷಯವಾಗಿದೆ ಎಂದು ಮನದುಂಬಿ ಹೇಳುತ್ತಾರೆ. ನಿಂತ ನೀರಾಗದೆ ಹರಿಯುವ ನೀರಾಗಬೇಕೆಂದು ವಿಜಯಶ್ರೀಯವರ ಕನಸು ಕಾರ್ಯಕ್ಷೇತ್ರವನ್ನು ವೃದ್ಧಿಸಿ ಮಹಿಳಾ ಭಜನಾ ತಂಡ ಕಟ್ಟಬೇಕೆಂಬುದು ಸ್ಥಳೀಯರ ಒತ್ತಾಯ. ಮುಂದಿನ ಪೀಳಿಗೆಗೆ ಸನಾತನ ಸಂಸ್ಕೃತಿಯ ಸವಿಧಾರೆಯ ಆಸಕ್ತಿಯನ್ನು ಬಿತ್ತುವ ಕಾರ್ಯವು ಮುಂದೆ ಬೆಳಕು ತೋರಿಸುವ ಜ್ಯೋತಿಯಾಗಿ ಅನಾವರಣಗೊಂಡು ಭವಿಷ್ಯ ಉಜ್ವಲವಾಗಲಿ, ನಿಮ್ಮೆಲ್ಲ ಕನಸು ನನಸಾಗಲಿ ಎಂಬುದು ಟೀಮ್ ಜೇನುಗೂಡಿನ ಶುಭ ಹಾರೈಕೆ.